ಪಂಚಲಿಂಗೇಶ್ವರ ದೇವರನ್ನ ಸನ್ನಿಧಾನದ ಬಿದಾಡ್ದು ಇತ್ತೆ ಉಕ್ಕುಡದ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರದಲ್ಪ ನನಾತೆ ಕುದೇರ್ ಕಾಣಿಕೆದ ವಾಹನದೊಟ್ಟಿಗೆ ಸೇರೊಂದು ನಮ್ಮ ಭಕ್ತಿದ ಸಮರ್ಪಣೆ ಪಚ್ಚೆ ಪುಲಸಲೆತ್ತ ಪುದೇ ಕಾಣಿಕೆನೆ ಸಂದಾಯಿತ ಮಲ್ಪೆನಂಚಿನ ಪೊರ್ತುಡು ಭಕ್ತಿ ಭಾವ ಸುಗಿಪುದ ಭಜನೆದ ತಾಳದೊಟ್ಟಿಗೆ ತಾಯಿ ಭಗವತಿಯ ಮಾನಸ ಪುತ್ರ ಕೃಷ್ಣ ಎನ್ ಮುಚ್ಚಿರವರ ಸಮರ್ಥ ನಾಯಕತ್ವದಲ್ಲಿ ಸಾಂಸ್ಕೃತಿಕ ಚಾವಡಿಲಿ ಬಯ್ಯಗೆ 5 ಗಂಟೆಡ್ದು ಸಸಿಹಿತ್ಲು ಶ್ರೀ ಭಗವತಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮೇಳದ ಕುರಿತು ಭಕ್ತಿ ಪ್ರಧಾನ ಪೌರಾಣಿಕ ಯಕ್ಷಗಾನ ಶ್ರೀ ಭಗವತಿ ಮಹಾತ್ಮೆ
ಮಾರ್ಚ್ 14ನೇ ತಾರೀಕು ಶುಕ್ರವಾರ ಕಾಂಡೆ ಎನ್ಮ ಗಂಟೆರ್ದು ವೈದಿಕ ಕಾರ್ಯಕ್ರಮ ಕಾಂಡೆ 1 ಗಂಟೆರ್ದು ಶ್ರೀ ಚಂಡಿಕಾ ಹವನ ಪ್ರಾರಂಭ ಮಧ್ಯಾಹ್ನ 12 ಗಂಟೆರ್ದು ದುರ್ಗಾ ಪೂಜೆ ಮಧ್ಯಾಹ್ನ ಅಂಕುರ ಪೂಜೆ ಶ್ರೀ ಚಂಡಿಕಾ ಮಾರ್ಚ್ 14ನೇ ತಾರೀಕು ಐತಾರ ಕಾಂಡೆ ಎನ್ಮ ಗಂಟೆರ್ದು ಮಹಾಗಣಪತಿ ಹೋಮ ಬ್ರಹ್ಮ ಕಲಶ ಪೂಜೆ ಪರಿವಾರ ದೈವಳನ ಕಲಶ ಪೂಜೆ ಕಾಂಡೆ 11 ಗಂಟೆ 45 ನಿಮಿಷ 12 ಗಂಟೆ 8 ನಿಮಿಷದ ವೃಷಭ ಲಗ್ನ ಶುಭ ವೇಳೆಯು ಭಂಡಾರದ ಪ್ರತಿಷ್ಠೆ ತಂಬಿನ ಮಹಾಪೂಜೆ ಐದು ಗಂಟೆಗೆ ಕ್ಷೇತ್ರದ ಪುನರ್ ನಿರ್ಮಾಣದ ರೂವಾರಿ ಬ್ರಹ್ಮ ಕಲಶೋತ್ಸವ ಸಮಿತಿ ಗುರುಕಾರ ಆಡಳಿತ ಮುಖ್ಯಸ್ಥರಾದ ಕೃಷ್ಣಾಜನ್ ಮುಚ್ಚಿಲ್ ಮೇಲಿನ ಗುರುಹಿರಿಯರಾದ ಪಾಲ್ಗೊಳ್ಳಿಕೆ ಸಮಾಜದ ಸಾಧನೆ ಮಾಡಿದಂಥ ಸನ್ಮಾನ ಸ್ವೀಕಾರ ಜಾಗದಲ್ಲಿದ್ದಾಗ ಜಾಗದಲ್ಲಿದ್ದಾಗ ತುಂಗಭದ್ರಾ ತೀರದಲ್ಲಿ ತಾನು ವಾಸವಾದ ತುಂಗಭದ್ರಾ ತೀರದಲ್ಲಿ ತಾನು ವಾಸವಾದ ರಾಘವೇಂದ್ರ ತೀರ್ಥ ನೀತ ರಾಜಿಸುವಾದ ಪಾಪೌಘಗಳೆಲ್ಲವರ ನೋಡಿಸೆ ಪುಣ್ಯಗಳಿವಾದ ಚೀರುಂಬ ಭಗವತಿ ಕ್ಷೇತ್ರಡು ಬ್ರಹ್ಮ ಕಲಶೋಚ್ಚಯ ಸ್ವಸ್ತಿ ಶ್ರೀ ಕ್ರೋಧಿನಾಮ ಸಂವತ್ಸರದ ಕುಂಭಮಾಸ 1 ಮಾರ್ಚ್ 1ನೇ ತಾರೀಕು ಐತಾರಡ್ದು ಮಾರ್ಚ್ 14ನೇ ತಾರೀಕು ಐತಾರ ಪುಟ್ಟ ಇತಿಹಾಸದ ಕಾಲಘಟ್ಟಗಳು ಅಳಿದು ಹೋದಿತ್ತಿನ ಐತಿಹಾಸಿಕ ಪುಣ್ಯಕ್ಷೇತ್ರ ಭಕ್ತ ಮಾನ್ಯರ್ನ ಸಂಕಲ್ಪ ಶಕ್ತಿದ ನಿಲಟ್ಟು ಅಪ್ಪೆ ಭಗವತಿನ ಅನುಗ್ರಹಟ್ಟು ಪುನರ್ ನಿರ್ಮಾಣ ಆಯಿನ ಅಳಿಕೆ ಗ್ರಾಮದ ಬುಳ್ನಾಡು ಶ್ರೀ ಚೀರುಂಬ ಭಗವತಿ ಕ್ಷೇತ್ರಗಳು ಬ್ರಹ್ಮಶ್ರೀ ಉಳಿಯತ್ತಾಯ ವಿಷ್ಣು ಅಷ್ಟ ತಂತ್ರಲೆನ ವೈದಿಕ ಮುತಾಲಿಕೆಡೆ ಶ್ರೀ ಚೀರುಂಬ ಭಗವತಿ ಬೊಕ್ಕ ಪರಿವಾರ ದೈವಳೆನ ಪ್ರತಿಷ್ಠೆ ಬ್ರಹ್ಮ ಕಲಶೋಚ್ಚಯ ಶ್ರೀ ಪಂಚಲಿಂಗೇಶ್ವರ ದೇವರನ ಸನ್ನಿಧಿದ್ದು 14 ಭಗವತಿ ಕ್ಷೇತ್ರಕ್ಕೂ ಸಂಬಂಧಪಟ್ಟಿನ ಸಿಯಾ ಸಮುದಾಯ ಬಂಧುಗಳು ಊರುದ ಪರವೂರುದ ಗ್ರಾಮದ ಸೀಮೆದ ಭಗವದ್ ಭಕ್ತರು ಒಟ್ಟು ಸೇರಿದೆ ಬಳ್ನಾಡು ದಪ್ಪನ ಸನ್ನಿಧಿಗೆ ಮಾರ್ಚ್ 10ನೇ ತಾರೀಕು ಸೋಮವಾರದ್ದು ಮಾರ್ಚ್ 14ನೇ ತಾರೀಕು ಐತಾರ ಮಟ್ಟ ನಡಪಿನ ಬ್ರಹ್ಮ ಕಲಶ ಉಚ್ಚಯ ಮಾರ್ಚ್ 20ನೇ ತಾರೀಕು ಗುರುವಾರದ್ದು ಮಾರ್ಚ್ 27ನೇ ತಾರೀಕು ಗುರುವಾರ ಮುಟ್ಟ ನಡಪಿನ ಭರಣಿ ಮಹೋತ್ಸವ ಕಜ್ಜೋಡು ಭಕ್ತಿಡು ಸಂದಾಯ್ತ ಮಲ್ಪಿನ ಸ್ವಚ್ಛ ಬುಲೆಸಲಿತ ಪುದೆ ಕಾಣಿಕೆ ಮೆರವಣಿಗೆ ಮಧ್ಯಾಹ್ನ 3 ಗಂಟೆಗೆ ಸರಿಯಾದ ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವರ ಸನ್ನಿಧಿ ತಿಪ್ಪಿದಾಡದೆ ಉಕ್ಕುಡ ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರವಾದ ಬುಳ್ನಾಡು ಕ್ಷೇತ್ರವು ಪುದೆ ಕಾಣಿಕೆ ಮೆರವಣಿಗೆ ಮಾರ್ಚ್ 10ನೇ ತಾರೀಕು ಸೋಮವಾರ ಕಾಂಡೆ ವಾಸ್ತು ಪೂಜೆ ಭಜನೆ
ಇಡೀ ಪುನರ್ನಿರ್ಮಾಣಾತಲು ಐತಿಹಾಸಿಕ ಕ್ಷಣಕುಣವನ್ನು ಸುಡಿದ ಪಕ್ಕ ಪದಿನೆಲ್ಲ ಭಗವತಿ ಕ್ಷೇತ್ರಗಳಲ್ಲಿ ಬಂದಾಯಿನ ಹೊನ್ನಾಡು ಶ್ರೀ ಚೀರುಂಬ ಭಗವತಿ ಕ್ಷೇತ್ರ ಇನಿ ಪುನರ್ನಿರ್ಮಾಣ ಆಯ್ನ ನಿಖಲು ಮಾತಿರ್ಲ ಕುಟುಂಬ ಸಮೇತರಾದ ಪಾಲು ಪಡೆ ಒಂದು ಐತಿಹಾಸಿಕ ಪುಣ್ಯಕ್ಷೇತ್ರ ಹೊನ್ನಾಡದ ಈ ಐತಿಹಾಸಿಕ ಕಾರ್ಯಕ್ರಮಗಳು ಭಕ್ತಿ ಭಾವಗಳು ಸಮರ್ಪಣಾ ಸಂಬಂಧಪಟ್ಟಿನ ದಿಯಾ ಸಮುದಾಯದ ಬಂಧುಗಳು ಊರು ಇನಿ ಸೀಮೆದೊಡೆಯೇ ವಿಟ್ಲ ಶ್ರೀ ಪಂಚಲಿಂಗೇಶ್ವರ ರಾಗ ಭಾವ ತಾಳುಗು ಪಚ್ಚೆಪಾಡು ನಂಚಿನ ಅಕ್ಷಯಾತ ಭಕ್ತಾಭಿಮಾನಿಲೆ ಕರಿನ ಆಜಿನೋದು ವರ್ಷೋಡ್ದುಂಚ ಹೊನ್ನಾಡು ದಪ್ಪನ ಪುಣ್ಯಕ್ಷೇತ್ರ ಇನಿ ಪುನರ್ನಿರ್ಮಾಣಾತದೆ ಜೀರ್ಣೋದ್ಧಾರದ ವಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವರನ್ನ ಸನ್ನಿಧಾನ ದುಪ್ಪಿದಾಡ್ದು ನನ್ನ ಕೆಲವೇ ನಿಮಿಷಗಳು ಎಲ್ಲ 10ನೇ ತಾರೀಕು ಮಾರ್ಚ್ 14ನೇ ತಾರೀಕು ಕೊಟ್ಟ ಶ್ರೀ ಕ್ಷೇತ್ರಗಳು ನಡುವಿನ ದೇವರನ್ನ ಪ್ರತಿಷ್ಠೆ ಬ್ರಹ್ಮ ಕಲಶ ಉಚ್ಚಯವು ಇನಿ ಬ್ರಹ್ಮ ಕಲಶ ಉಚ್ಚಯವು ಕನ್ಯಾತದೆ ಪುನರ್ನಿರ್ಮಾಣ ಆತದೆ ಭಕ್ತಾಭಿಮಾನಿಲೆ ಎಲ್ಲೆಡ್ದ ಪಕ್ಕ 14ನೇ ತಾರೀಕು ಮುಟ್ಟ ನಡಪಿನ ಶ್ರೀ ಕ್ಷೇತ್ರದ ಭಕ್ತಿ ಸಡಂಗರದ ಬ್ರಹ್ಮ ಕಲಶ ಉಚ್ಚಯ ಅಂಚನೆ ಆಜಿನೋದು ವರ್ಷದಿಂದ ಸಂಪತ್ತು ಲೂಟಿಕೋರನ್ನ ಪಾಲಿಗೆ ಬಲಿಯಾಗಿ ಅಳಿದು ಪೋಯಿನ ಜೀರ್ಣವಾಯಿನ ಅಂಚಿನ ದೇವಸ್ಥಾನಗಳು
पालक हरे कृष्ण हरे राजीवलोचना हरे मुरहरे जय नारायणीय मुरलीधरे अंबाड़ी कलियाड़िय नंदात्मजने राजीवलोचना हरे मुरहरे जय जय गोविंदा हरे ಸ್ವಚ್ಛತಾ ಸಮಿತಿಯವರು ಮತ್ತು ಊಟೋಪಚಾರ ಸಮಿತಿಯವರು ಕೂಡಲೇ ಉಗ್ರಾಣ
संदायकमंत्री चलवे षडकुलाई उनका परिणाम गुरु पालपड़े मिश्रा ज्योतिलगी अक्षरी ऐसा तंग लगी श्री देवेंद्र पालालय बाबू प्रसाद कजन पेरू आ तंगू उपोटोड़ अंचने मनसुल समिति व्यवस्थे ತಿಳಿಸಿನ media. ಕೋರ್ನಾಡು ಶ್ರೀ ಶ್ರೀರಂಗ ಭಗವತಿ ಕ್ಷೇತ್ರದ ಗಣೇಶೋತ್ಸವದ ಸಂಪೂರ್ಣ ಆರಂಭದಿಂದ 27ನೇ ತಾರೀಕಿನ ಶೋಭಯಾತ್ರೆ ಕ್ಷೇತ್ರ ಎತ್ತಿಗೆ ಅಪ್ಪನ ಸನ್ನಿಧಿಯಲ್ಲಿ ಕಪ್ಪಿಂಚಿ ಊಟ ಪರ್ವತ ಸಜ್ಜನ ಬೆಂಗಳಿಗೆ ಉಡಲಂಚಿನ ಸೊಮ್ಮಿನ ಸಂದಾಟ ಮಾಡಿದ್ದು ಓಕೆಗೆ ಎದುರುವುದಿಲ್ಲ. ನಂತರ ಶ್ರೀ ಸ್ಕಂದನಾರಾಯಣ ಚಂಡುಕರ ಅಳಿಕೆ ಆಮೇಲೆ ಶ್ರೀ ಕಾರ್ತಿಕೇಯ ಇಂದ್ರನಾಥದ ನೀತನ ಅಳಿಕೆ ಜೀವಶಕ್ತಿ ಋತುವಿನಾಥದ ಋತುಪದವು ಆಮೇಲೆ ಶ್ರೀ ವಿಷ್ಣುಮೂರ್ತಿ ಪೂಜಾರಿಂದ ದೇವರಿಗೆ ಕ್ರಮವಾಗಿ ಸಾಲಾಗಿ ಬಂದು ತಿಳಿದುಕೊಳ್ಳುವಂಥ ಪ್ರಸಾದವನ್ನು ನಮ್ಮ ಆಡಳಿತ ಉದ್ದೇಶದ ಕೈಯಿಂದ ಪಡ್ಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಪ್ರಸಾದವನ್ನು ಸ್ವೀಕರಿಸಿದ ನಂತರ ಅವೆಲ್ಲ ಶ್ರೀ ಸ್ಥಳದ ಕುಳಿತವರಾದ ಇದರ ಸ್ವೀಕರಿಸಿ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ಮಕ್ಕಳು ನಿರ್ವಾಹಕರು ತರಬೇತಿದಾರ ಬಂದು ಪ್ರಸಾದ ಮಾಡಿಕೊಳ್ಳುತ್ತಾರೆ.
ಗುರುವೇ ನಮಃ. ಗಜಬದನ ಗಜಬದನ